2007 ನನ್ನ ಲೈಫಲ್ಲಿ ಒಂದು ದೊಡ್ಡ ಡಿಸಿಷನ್ ನಾನು ಮಾಡಿದೆ. HTML ಕೋಡ್ಗಳನ್ನೆಲ್ಲ ಡೆವಲಪ್ ಮಾಡಿ ಒಂದು ಫ್ರೀ ಸ್ಪೇಸ್ ಇರ್ತದೆ ಆಗ, daiji.bigstep ಅಂತ ಒಂದು ವೆಬ್ಸೈಟನ್ನು ಸ್ಟಾರ್ಟ್ ಮಾಡಿದೆ. ಅದನ್ನು ಇನಾಗ್ರೇಷನ್ ಡಯಲಪ್, ನಿಮಗೆ ಗೊತ್ತಿದೆಯಾ ಇಲ್ವಾ? ಡಯಲಪ್ ಅಂದರೆ ಅದು ಒಮ್ಮೆ ಸ್ಟಾರ್ಟ್ ಆಗಲಿಕ್ಕೆ ಅದಕ್ಕೆ ಒಂದು 5 ನಿಮಿಷ ಬೇಕು, ಕುಯಿಂಗ್ 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 ಅಂತ 16 KB ಅಥವಾ 13 KB ಸ್ಪೀಡ್. ಎಲ್ಲರಿಗೆ ಒಂದು ನನ್ನ ಫ್ರೆಂಡ್ಸ್ ಒಂದು 16-17 ಜನ ನನ್ನ ಹತ್ರ ಇಮೇಲ್ ID ಇತ್ತು ಆವಾಗ. ಏನಿದೆ, I have started a website called www.daijidubai.com, ನೀವು ಓದಿ ಅಂತ. ಸೊ ನನಗೆ ಸರ್ಪ್ರೈಸ್ ಅಂದರೆ ವಿದಿನ್ 2 hours 3 hours 2001ನಿಂದ 2007ವರೆಗೆ ನನ್ನ ಎಲ್ಲ ಸೋಷಿಯಲ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ನಾನು ಒಬ್ಬನೇ ಕೆಲವು ಫ್ರೆಂಡ್ಸ್ ಇವರ ಸಪೋರ್ಟ್ನಿಂದ ಆ ವೆಬ್ಸೈಟನ್ನು ಡೆವಲಪ್ ಮಾಡಿ ಹಾಗೆಯೇ ಹೋಗಿ ಒಂದು ಕಡೆಯಲ್ಲಿ ಕೆಲಸ. ಆರಂಭದ ದಿನಗಳೆಂದರೆ ಬಾಲ್ಯಕ್ಕೆ ಹೋಗೋದಾದರೆ ಸುಮಾರು ಒಂದು ನಂದಳಿಕೆ ಅಂದರೆ ಆ ಸ್ಥಳ ಒಂದು ಭಾರಿ ಫೇಮಸ್. ಮುದ್ದಣ್ಣ, ಕವಿ ಮುದ್ದಣ್ಣ ಹುಟ್ಟಿ ಬೆಳೆದಂಥ ಒಂದು ಊರು ನಂದಳಿಕೆ, ಬೆಳ್ಮಣ್ಣು ಕಾರ್ಕಳದ ಇದರಲ್ಲಿದೆ. ಸೊ ಅಲ್ಲಿ ಹುಟ್ಟಿದ್ದು, ತುಂಬ ಬಡತನದಿಂದ ಹುಟ್ಟಿದ ಒಂದು ಫ್ಯಾಮಿಲಿ. ಸುಮಾರು 12th ವರೆಗೆ 12ನೇ ಕ್ಲಾಸ್ನವರೆಗೆ ನಮ್ಮ ಮನೆಗೆ ಏನು ಹೇಳ್ತಾರೆ, ನಮ್ಮ ಸೆಗಣಿ ಹಚ್ಚಿ ಆ ಮನೆಯಲ್ಲಿ ನಾನು ಬೆಳೆದವ. ಅಂಟಿಲ್ 12th ಸ್ಟ್ಯಾಂಡರ್ಡ್ ಪವರ್ ಇರಲಿಲ್ಲ, ಅಂದರೆ ಅಂಥ ಒಂದು ಪಾವರ್ಟಿ ಇತ್ತು. ಆದರೆ ಕಷ್ಟದಿಂದ ನನ್ನ 2 ಅಣ್ಣಂದಿರಿದ್ದಾರೆ, ಅವರು 10 ಮತ್ತು 12 ತರಗತಿವರೆಗೆ ಮಾತ್ರ ಕಲಿತದ್ದು. ಸೊ ನನಗೆ ಒಂದು ಡಿಗ್ರಿ ತನಕ ನನ್ನ ತಂದೆ ತಾಯಿಯವರು ಕಲಿಸಿದ್ದು, ಅದೊಂದು ನನ್ನ ಸೌಭಾಗ್ಯ. ನಂದು ಒಂದೆಂದರೆ ಸಣ್ಣದಿಂದ ನನಗೆ ಜರ್ನಲಿಸಮಲ್ಲಿ ತುಂಬ ಇಂಟ್ರೆಸ್ಟ್, ಓದೋದರಲ್ಲಿ ಮತ್ತು ತದನಂತರ ಬರೆಯೋದರಲ್ಲಿ. ನಮ್ಮ ಅಮ್ಮ ಓದೋದರಲ್ಲಿ ತುಂಬ ಇದ್ದಿತ್ತು, ಅದನ್ನೇ ಫಾಲೋ ಮಾಡ್ತಾಯಿದ್ದೆ. ಕನ್ನಡ, ಕೊಂಕಣಿ ಈ ಎಲ್ಲ ಕತೆ, ಕಾದಂಬರಿ, ಪತ್ರಿಕೆಗಳು ಎಲ್ಲ ಓದಿ ಅದರಿಂದ ಒಂದು ಜರ್ನಲಿಸಮ್ ಅಂದರೆ ಬರೆಯುವಂಥ ಒಂದು ಹವ್ಯಾಸ ಬಂತು. ನನ್ನ 13ನೇ ವಯಸ್ಸಿನಲ್ಲಿ ನಾನು ಫಸ್ಟಿಗೆ ಒಂದು ಸಣ್ಣ ಕಥೆಯನ್ನು ಬರೆದಿದ್ದೆ. ಆವಾಗ ನಾನು 6ನೇ ಸ್ಟ್ಯಾಂಡರ್ಡ್ನಲ್ಲಿ ಏನೇ ಇದ್ದೆ. ಸೊ ಅದು ಪಬ್ಲಿಷ್ ಆದ ನಂತರ ಮತ್ತೆ ನಾನು ಸರಾಗವಾಗಿ ಶಾರ್ಟ್ ಸ್ಟೋರಿಗಳನ್ನು ಕೊಂಕಣಿ ಮತ್ತು ಕೆಲವು ಸಲ ಕನ್ನಡಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರಿತಾ ಇದ್ದೆ. ಸೊ ಡಿಗ್ರಿ ತನಕ ಆಲ್ಮೋಸ್ಟ್ 100 ಶಾರ್ಟ್ ಸ್ಟೋರೀಸ್, 2 ಕಾದಂಬರಿ ಮತ್ತು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ, ನಾಟಕ, ನಟನೆ ಎಲ್ಲದರಲ್ಲಿಗೂ ಆಲ್ರೌಂಡ್ ಒಂದು ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ಸೊ ಅದು ನನ್ನ ಕಾಲೇಜಿನ ದಿನಗಳು, ಒಂದು ಸ್ಪೆಷಲ್ ಡೇಸ್. ಅದಾದ ನಂತರ ನನಗೆ ಜರ್ನಲಿಸಮಲ್ಲಿ ಒಂದು ಕಂಟಿನ್ಯೂ ಮಾಡುವ ಆಸೆ ಇತ್ತು. ಆದರೆ ಆ ಟೈಮಲ್ಲಿ ಅದಕ್ಕೆ ಬೇಕಾದಂತಹ ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ, ನಮ್ಮ ಹತ್ರ ಹಣ ಇರಲಿಲ್ಲ, ಅದು ನಾವು ದುಡಿಲಿಕ್ಕೆ ಹೋಗಲೇಬೇಕಾಗಿತ್ತು. ಸೊ ಡಿಗ್ರಿ ಆದ ನಂತರ ಮಂಗಳೂರಿನಲ್ಲಿಯೇ ನಾನು ಒಂದು ಇದರಲ್ಲಿ ಕೆಲಸಕ್ಕೆ ಸೇರಿ ಮತ್ತು ಗಲ್ಫಿಗೆ ಹೋದಾಗ ಇದನ್ನೆಲ್ಲ ಬದಿಗಿಡಬೇಕಾಯಿತು. ನಮ್ಮ ಓದುವುದು, ಬರೆಯುವುದು ಮತ್ತು ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಅದೆಲ್ಲ ಬರಿಬೇಕಾಯಿತು. ನಂತರ 97ರಲ್ಲಿ ನಾನು ದುಬೈಗೆ ಹೋದಾಗ ಅಲ್ಲಿ ನಮ್ಮ ಈ ಕೊಂಕಣಿ ಫ್ರೆಂಡ್ಸ್, ಕೊಂಕಣಿ ರೈಟರ್ಸ್, ಕೊಂಕಣಿಯಲ್ಲಿ ಏನೆಂದರೆ ಒಳ್ಳೆಯ ಸಾಹಿತ್ಯ ಇದೆ. ಕನ್ನಡದಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ, ಆದರೆ ಕೊಂಕಣಿಯಲ್ಲಿ ತುಂಬ ಆ ಟೈಮಲ್ಲಿ ಪೇಪರ್ಸ್, ವೀಕ್ಲಿ, ಮಂತ್ಲಿ ಮತ್ತು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ, ಎಲ್ಲ ರೈಟರ್ಸ್ ಇದ್ದರು. ಅವರೆಲ್ಲ ಒಟ್ಟುಗೂಡಿ ಒಂದು ದೈಜಿ ದುಬೈ ಅಂತ ಒಂದು ಸಂಘಟನೆಯನ್ನು ಆರಂಭಿಸಿದರು. ಆ ಸಂಘಟನೆಯ ಉದ್ದೇಶ ಕೊಂಕಣಿ ರೈಟರ್ಸ್ ಫಾರಮ್, ಅಂದರೆ ಕೊಂಕಣಿಯ ಸಾಹಿತಿಗಳ ಒಂದು ಫಾರಮ್. ನನಗೆ ಕೂಡ ಒಂದು ಅದರಲ್ಲಿ ವೆಯ್ಟ್ ಇತ್ತು, ಯಾಕೆಂದರೆ ನಾನು ನನ್ನ ಯಂಗ್ ಪ್ರಾಯದಲ್ಲಿ 100 ಕತೆಗಳನ್ನು ಬರೆದ ನನಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಸೊ ಅಲ್ಲಿಂದ ಮತ್ತೆ ನನಗೆ ಪುನಃ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಆ ನಿಟ್ಟಿನಲ್ಲಿ 2000 ಇಸವಿ ಏಪ್ರಿಲ್ 1, ನನಗೆ ಕರೆಕ್ಟ್ ನೆನಪಿದೆ, ಏಪ್ರಿಲ್ ಫುಲ್ನ ಒಂದು ದಿನ, ನಾವೆಲ್ಲ ಏಪ್ರಿಲ್ ಫುಲ್ ಮಾಡ್ತೇವೆ. ಆಗ ಇಂಟರ್ನೆಟ್ ಬಂದಿದೆ. ಅಂದರೆ ಡಯಲಪ್, ನಿಮಗೆ ಗೊತ್ತಿದೆಯಾ ಇಲ್ವಾ? ಡಯಲಪ್ ಅಂದರೆ ಅದು ಒಮ್ಮೆ ಸ್ಟಾರ್ಟ್ ಆಗಲಿಕ್ಕೆ ಅದಕ್ಕೆ ಒಂದು 5 ನಿಮಿಷ ಬೇಕು, ಕುಯಿಂಗ್ 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 ಅಂತ 16 KB ಅಥವಾ 13 KB ಸ್ಪೀಡ್, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಇಲ್ಲ. ಆ ಇಂಟರ್ನೆಟ್ನ ಒಂದು ಅವೈಲೇಬಿಲಿಟಿ ಇತ್ತು. ನಾನು ವೆಬ್ಸೈಟನ್ನೆಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಎಂಬುದು ಒಂದು ನನಗೆ ಭಾರಿ ಇಂಟ್ರೆಸ್ಟ್. ಅದು ಪೇಪರ್ ಇದೆಲ್ಲ ಓದಿ ನನ್ನಷ್ಟಕ್ಕೆ ನಾನು HTML ಕೋಡ್ಗಳನ್ನೆಲ್ಲ ಹೇಗೆ ಮಾಡೋದಂತ ಕಲಿತು ಏನು ಮಾಡಿದೆ ಅಂದರೆ ಸುಮ್ಮನೆ ಇದ್ದೆ. ಎಲ್ಲರಿಗೆ ಒಂದು ನನ್ನ ಫ್ರೆಂಡ್ಸ್ ಒಂದು 16-17 ಜನ ನನ್ನ ಹತ್ರ ಇಮೇಲ್ ID ಇತ್ತು ಆವಾಗ. ಏನಿದೆ, I have started a website called www.daijidubai.com, ನೀವು ಓದಿ ಅಂತ. ಸೊ ನನಗೆ ಸರ್ಪ್ರೈಸ್ ಅಂದರೆ ವಿದಿನ್ 2 hours 3 hours ಆ 16ರಲ್ಲಿ 12 ಜನ ರಿಪ್ಲೈ ಮಾಡಿದರು, URL ಏನಾಗಿದೆ, ನಮಗೆ ಸಿಗ್ತಾ ಇಲ್ಲ ವೆಬ್ಸೈಟು, ನಮಗೆ ನೋಡಬೇಕು ಅಂತ. ನಾನು ಫುಲ್ ಮಾಡಿದ್ದು. ಸೊ
ಸೊ ಆ ದಿವಸ ನಾನು ಯೋಚನೆ ಮಾಡಿದೆ, 12 ಜನ ನನಗೆ ಒಂದು ವೇಳೆ ರಿಪ್ಲೈ ಮಾಡಿದ್ದು ಇದ್ದರೆ ಅಂದರೆ ಡೆಫಿನೆಟ್ಲಿ ನಾನು ರಿಯಲಿ ಸ್ಟಾರ್ಟ್ ಮಾಡಿದರೆ ಅವರು ಓದುವವರಿದ್ದಾರೆ, ಅಲ್ಲಿಂದ ಸ್ಪ್ರೆಡ್ ಆಗ್ಬೋದು ಎಂಬ ಒಂದು ಆಸೆಯಿಂದ HTML ಕೋಡ್ಗಳನ್ನೆಲ್ಲ ಡೆವಲಪ್ ಮಾಡಿ ಒಂದು ಫ್ರೀ ಸ್ಪೇಸ್ ಇರ್ತದೆ. ಆಗ daiji.bigstep. ಅಂತ ಒಂದು ವೆಬ್ಸೈಟನ್ನು ಸ್ಟಾರ್ಟ್ ಮಾಡಿದೆ. ಅದನ್ನು ಇನಾಗ್ರೇಷನ್ ಮಾಡಿದರು ಒಂದು ಫಂಕ್ಷನಲ್ಲಿ, ಅಂದರೆ ನಮ್ಮದೇ ಒಂದು ಸ್ಮಾಲ್ ಫಂಕ್ಷನಲ್ಲಿ. ತದನಂತರ ಜನರಿಗೆ ಮುಟ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಕೊಂಕಣಿ ವಾಲ್ಟರ್ ನಂದಲಿಕೆ ಎಂಬುವ Daijidubai.com ಎಂಬುದನ್ನು ಸ್ಟಾರ್ಟ್ ಮಾಡಿದ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದರು, ಸ್ಪ್ರೆಡ್ ಆಯಿತು. ಊರಿಗಿಂತಲೂ ಹೆಚ್ಚಾಗಿ ಫಾರಿನಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತು ಇಲ್ಲಿ ಸ್ಪ್ರೆಡ್ ಆಯಿತು. ಇನಿಷಿಯಲಿ ಅದು ಸ್ಟಾರ್ಟ್ ಮಾಡಿದ್ದು ಓನ್ಲಿ ಫಾರ್ ದಿ ಲಿಟ್ರೇಚರ್, ಅಂದರೆ ಸಾಹಿತ್ಯಕ್ಕೋಸ್ಕರ ಮಾತ್ರ. ತದನಂತರ ಒಂದು 3-4 ತಿಂಗಳಿನ ನಂತರ ಎಲ್ಲ ಗಲ್ಫಲ್ಲಿ ಆಗುವ ಈವೆಂಟ್ಸ್ಗಳನ್ನು ಅದರಲ್ಲಿ ಫೋಟೋ ಮತ್ತು ನ್ಯೂಸ್ ಹಾಕಿ ಪಬ್ಲಿಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಯಾವ ಮೀಡಿಯಮ್ ಕೂಡ ಇಲ್ಲ ಗಲ್ಫಲ್ಲಿ ನ್ಯೂಸ್ ಪಬ್ಲಿಷ್ ಮಾಡೋದು. ಎಲ್ರಿಗೂ ಅಟ್ರಾಕ್ಷನ್ ಆಯಿತು, ರೀಚ್ ಆಯಿತು. ತದನಂತರ ಊರಿನ ನ್ಯೂಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲ, ನಾನು ಅಲ್ಲಿ ಜಾಬಲ್ಲಿದ್ದೆ. 2001ನಲ್ಲಿ ನನ್ನ ಫ್ಯಾಮಿಲಿ, ನನ್ನ ವೈಫ್ ಮತ್ತು ನನಗೊಬ್ಬಳು ಮಗಳಿದ್ಲು ಆ ಟೈಮಲ್ಲಿ, ಸೀಮಾ ಅಂತ. ಅವಳಿಗೆ ಅಲ್ಲಿ ಕರ್ಕೊಂಡೋಗಿ ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ 8:30ಯಿಂದ 5:30 ತನಕ ನನ್ನ ಕಂಪನಿಯಲ್ಲಿ ಕೆಲಸ. 5:30ಯಿಂದ 6 ಕಾಲಕ್ಕೆ ಮನೆಗೆ ಮುಟ್ಟಿದರೆ 12, 1, 2 ತನಕ ಕಂಪ್ಯೂಟರ್ನ ಮುಂದೆ ಕೂತ್ಕೊಳ್ತಿದ್ದೆ. ಕಂಪ್ಯೂಟರ್ನ ಮುಂದೆ ಒಬ್ಬನೇ ಕೆಲಸ ಮಾಡೋದು. ಮನೆಯವರಿಗೆಲ್ಲ ಟೆನ್ಷನ್ ಆಗ್ತಿತ್ತು. ಅಂದರೆ ಏನಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕಿಲ್ಲ, ಫ್ರೀ ಟೈಮ್, ಮೂವಿ ಇಲ್ಲ, ಕ್ರಿಕೆಟ್ ಮ್ಯಾಚ್ನಿಂದ ದೊಡ್ಡ ಹುಚ್ಚ ನೋಡಲಿಲ್ಲ, ಏನಿಲ್ಲ. ಆದರೆ ವೆಬ್ಸೈಟ್ ಜನರ ರೆಸ್ಪಾನ್ಸ್ ನೋಡಿ ಕಂಟಿನ್ಯೂ ಆಗಿ ಹೋಗ್ತಾ ಇತ್ತು. 2001ನಿಂದ 2007ವರೆಗೆ ನನ್ನ ಎಲ್ಲ ಸೋಷಿಯಲ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ನಾನು ಒಬ್ಬನೇ, ಕೆಲವು ಫ್ರೆಂಡ್ಸ್ ಇವರ ಸಪೋರ್ಟ್ನಿಂದ ಆ ವೆಬ್ಸೈಟನ್ನು ಡೆವಲಪ್ ಮಾಡಿ ಹಾಗೆಯೇ ಹೋಗಿ ಒಂದು ಕಡೆಯಲ್ಲಿ ಕೆಲಸ, ಇನ್ನೊಂದು ಕಡೆಯಲ್ಲಿ ನನ್ನ ಈ ವೆಬ್ಸೈಟ್ನ ಇದು. ಈ ನಡುವೆ ಏನಾಯ್ತು ಅಂದರೆ, ನನಗೆ 2002ಅಲ್ಲಿ ಇನ್ನೊಬ್ಬಳು ಮಗಳು ಹುಟ್ಟಿದ್ಲು, ಸೆಕೆಂಡ್ ಸಮಂತ ಅಂತ. ಸೊ ನನ್ನ ವೈಫ್ ತುಂಬ ಸಪೋರ್ಟ್ ಮಾಡಿದರು. ಒಮ್ಮೆ ವೈಫು ನಂದು ಇಡೀ ದಿನ ಕಂಪ್ಯೂಟರ್ ಮುಂದೆ ಮನೆಗೆ ಬಂದು ನಾನು ಮಾತಾಡ್ತಿದ್ದೆಲ್ಲ, ಅವ್ರು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದರು, ಈ ಕಂಪ್ಯೂಟರ್ ಅವನು ಹುಡುಕಿ ಕೊಟ್ಟವ ಯಾರು, ಅವನನ್ನು ಇದ್ದರೆ ಒಮ್ಮೆ ತೋರಿಸಿ, ಹೋಗಿ ಅವನ ಕುತ್ತಿಗೆಗೆ ಹಿಡಿತೇನೆ ಅಂತ. ಅಂದರೆ ಅಷ್ಟು ಇರಿಟೇಷನ್ ಆಗಿತ್ತು. ಆದರೆ ಸಪೋರ್ಟ್ ಇತ್ತು. 2007ಅಲ್ಲಿ ನನ್ನ ಲೈಫಲ್ಲಿ ಒಂದು ದೊಡ್ಡ ಡಿಸಿಷನ್ ನಾನು ಮಾಡಿದೆ. ನಾನು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸಕ್ಕಿದ್ದೆ. ಇಟ್ ವಾಸ್ ಯುರೋಪ್ ಬೇಸ್ಡ್ ಕಂಪನಿ. ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಫ್ಯಾಮಿಲಿ ಎಲ್ಲ ಇತ್ತು. ಅಂದರೆ ಫ್ಯಾಮಿಲಿಗೆ ಸ್ಪಾನ್ಸರ್ ಮಾಡುವಂಥ ಎಲ್ಲ ದುಬೈಯಲ್ಲಿತ್ತು. ನನಗೆ ಐದರ್ ನಾನು ಅದನ್ನು ಕಂಟಿನ್ಯೂ ಮಾಡಬೇಕು, ಇಲ್ಲದಿದ್ದರೆ ಇದನ್ನು, ಎರಡನ್ನು ಕೊಂಡೋಗುವ ಹಾಗೆ ಇಲ್ಲ. ಯಾಕೆಂದರೆ ಟೈಮ್ ಸಾಕಾಗೋದಿಲ್ಲ, ಗ್ರೋ ಆಗ್ತಾ ಉಂಟು. ದಿವಸಕ್ಕೆ 50 ಜನ ವಿಸಿಟರ್ಸ್ ಇದ್ದದ್ದು 1 ಲಕ್ಷ ದಿವಸಕ್ಕೆ ವಿಸಿಟರ್ಸ್ ರೀಚ್ ಆಗುವಾಗ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್. ಬೈ ದೆನ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ವಲ್ಪ ಖರ್ಚಿಗೆಲ್ಲ ಬರ್ತಿತ್ತು. ಮಂಗಳೂರಲ್ಲಿ ಆಫೀಸ್ ಒಂದು ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಡಿಸಿಷನ್ ಮಾಡಿದೆ, ಕೆಲಸ ಬಿಟ್ಟುಬಿಟ್ಟೆ, ರಿಸ್ಕ್ ತಗೊಂಡೆ. ಸೊ ಐ ಟುಕ್ Daijiworld ಮೀಡಿಯಾ ಆ್ಯಸ್ ಎ ಫುಲ್ ಟೈಮ್. 4 ಜನ ಫ್ರೆಂಡ್ಸನ್ನು ಕರೆದು ಅವರಿಗೆ ಹೇಳಿದೆ, ಅವರು ಸ್ವಲ್ಪ ಶೇರ್ ತಗೊಂಡ್ರು. ನಾನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದೆ 2007ಅಲ್ಲಿ. ಮತ್ತು ಸ್ವಲ್ಪ ದೊಡ್ಡ ಆಫೀಸಿಗೆ ಹೋಗಿ ದುಬೈಯಲ್ಲಿ ಶಫಲ್ ಮಾಡಿದೆ. ದುಬೈಯಲ್ಲಿ ನಮ್ಮದು ಮೇನ್ ಬೇಸ್ ಇತ್ತು. ಗಲ್ಫಿಗೆ ಎಲ್ಲ, ಅಂದರೆ ಮೇನ್ ನನ್ನ ರೀಡರ್ಸ್ ಗಲ್ಫಲ್ಲಿದ್ದರು. ಊರಲ್ಲಿ ನಮ್ಮದು ನ್ಯೂಸ್ ಸೋರ್ಸು ಮತ್ತು ಇದ್ದರು. ಫಸ್ಟಿಗೆ ಒಬ್ಬನಿಂದ ಸ್ಟಾರ್ಟ್ ಆದದ್ದು 2007 ಹೊತ್ತಿಗೆ ನಮ್ಮ ಹತ್ರ 12 ಜನ ಎಂಪ್ಲಾಯೀಸ್ ಆಗಿದ್ದರು. ಮತ್ತು ಅದೇ ವರ್ಷ 2007ಅಲ್ಲಿ ಇಂಟರ್ನೆಟ್ನ ಇಲ್ಲಿ ಕೂಡ ಸ್ವಲ್ಪ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಅಂದರೆ ಮೊಬೈಲಲ್ಲಿ ಇಷ್ಟು ಇರಲಿಲ್ಲ, ಆದರೆ ಆ ವೈಫೈ ಎಲ್ಲ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ. ಆಗ ನಾನು TV Daijiworld ಅಂತ ಫಸ್ಟ್ ಇಂಟರ್ನೆಟ್ TV Daijiworldನ ಹೆಸರಲ್ಲಿ TV ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಇಲ್ಲಿ ಎಲ್ಲ ಪ್ರೋಗ್ರಾಮ್ ನಡೀತದಲ್ಲ ಇಲ್ಲಿ ಗಲ್ಫಲ್ಲಿ, ಅದರಲ್ಲಿ ಯೂಟ್ಯೂಬಲ್ಲಿ ಒಂದು 5 ನಿಮಿಷ 10 ನಿಮಿಷದ ಕಂಟೆಂಟ್ ಹಾಕೋದು. ಒಂದು ಸ್ಮಾಲ್ ಸ್ಟುಡಿಯೋ ಮಾಡಿದೆ, ಅದರಲ್ಲಿ ನ್ಯೂಸ್ ರೀಡಿಂಗ್, ಇಂಗ್ಲೀಷ್ ಇದು ಲ್ಯಾಂಗ್ವೇಜಲ್ಲಿ ನ್ಯೂಸ್ ಎಲ್ಲ ಮಾಡಿದೆ. ಯಾಕಂದರೆ ಸೋರ್ಸ್ ನಮ್ಮದು ಇದೆ ಅಲ್ವಾ, ಅಂದರೆ ರಿಪೋರ್ಟರ್ಸ್ ಇದ್ದಾರೆ, ಎಲ್ಲರ ಎಡಿಟರ್ಸ್ ಎಲ್ಲರೂ ಇದ್ದಾರೆ. ಸೊ ಅದನ್ನು ಸ್ವಲ್ಪ ಸಮಯ ಕಂಟಿನ್ಯೂ ಮಾಡಿದೆ. 2009ಅಲ್ಲಿ ನಾವು Daijiworld ವೀಕ್ಲಿ ಅಂತ ಇಂಗ್ಲೀಷ್ ವೀಕ್ಲಿಯನ್ನು ಸ್ಟಾರ್ಟ್ ಮಾಡಿದೆವು. ಅದು 10 ವರ್ಷ ನಡೆಯಿತು. ಕೊರೋನಾದ ಟೈಮಲ್ಲಿ ಅದನ್ನು ನಾವು ಕ್ಲೋಸ್ ಮಾಡಬೇಕಾಯ್ತು. ಅಂದರೆ ಪ್ರಿಂಟ್ನ ನಿಮಗೆ ಗೊತ್ತಿದೆ ಈಗ ಕರೆಂಟ್ ಪೊಸಿಷನ್. ತದನಂತರ ಹಿಂದೆ ಮುಂದೆ ನೋಡಲಿಲ್ಲ, ಅಂದರೆ ಕಂಟಿನ್ಯೂ ಒಂದು ಗ್ರೋ ಆಗ್ತಾ ಹೋಯಿತು. ಇದು ಕರೆಂಟ್ಲಿ Daijiworld.com has 1.2 million ಯೂನಿಕ್ ವಿಸಿಟರ್ಸ್. ಸೊ ದಟ್ ಈಸ್ ಹ್ಯೂಜ್. ಆ್ಯಂಡ್ ನಮ್ಮ ಇಡೀ ಇದರಲ್ಲಿ ಈಗ 2009ಅಲ್ಲಿ ವೀಕ್ಲಿ, ಮತ್ತು 2014ಅಲ್ಲಿ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಆಯಿತು. ನಾವು TV ಚಾನೆಲ್ ಸ್ಟಾರ್ಟ್ ಮಾಡಿದ್ದು Daijiworld 247 ಅಂತ. ಈಗ ಆನ್ಲೈನ್
ಪೋರ್ಟಲ್ ಸ್ಟಾರ್ಟ್ ಮಾಡುವಾಗ ಅದು ರೆವೆನ್ಯೂ ಜನರೇಟ್ ಮಾಡ್ಬೋದು ಅಂತ ಹೇಗೆ ನಿಮಗೆ? ಅಡ್ವರ್ಟೈಸ್ಮೆಂಟ್ಸ್ ಅಂದರೆ ಆ ಟೈಮಲ್ಲಿ ಇಲ್ಲಿ ರಿಯಲ್ ಎಸ್ಟೇಟ್ ಬೂಮಿಂಗ್ ಇತ್ತು. ಸೊ ಎಲ್ಲ ರಿಯಲ್ ಎಸ್ಟೇಟ್ನವರು ಅಡ್ವರ್ಟೈಸ್ಮೆಂಟ್ ನಮಗೆ ಕೊಡ್ತಿದ್ರು, ಯಾಕಂದರೆ ಗಲ್ಫ್ ಅವರ ಮೇಯ್ನ್ ಕಸ್ಟಮರ್ಸ್. ಸೊ ಅದು ಅಲ್ಲಿ ರೀಚ್ ಆಗ್ತಿತ್ತು. ನಾವು ಒಳ್ಳೆಯ ಕಂಟೆಂಟ್ ಕೊಡ್ತಿದ್ದೇವೆ, ನ್ಯೂಸು ಮತ್ತು ಲೋಕಲ್ ಈವೆಂಟ್ಸ್ ಎಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ಜನ್ರೇಟ್ ಆಗಿತ್ತು, ಅದರಿಂದ ಕಂಪನಿ ನಡೀತಾ ಇತ್ತು. ಸೊ 2014 ಟಿ ವಿ ಚಾನೆಲ್ ಸ್ಟಾರ್ಟ್ ಮಾಡುವಾಗ ಕೂಡ ಅಡ್ವರ್ಟೈಸ್ಮೆಂಟೇ ನಮ್ಮದು ರೆವೆನ್ಯೂ. ಆಗ ಸ್ವಲ್ಪ ಸ್ಟ್ರಗಲ್ ಇತ್ತು, ಅಂದರೆ ಒಂದರ ನಂತರ ಒಂದು ನಾನು ಸ್ಟಾರ್ಟ್ ಮಾಡಿದೆ. 2015 ದೈಜಿವರ್ಲ್ಡ್ ಆಡಿಯೋ ವಿಜುವಲ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದೆ. ಈಗಲೂ ಅದು ಸಕ್ಸಸ್ಫುಲಿ ಆಗ್ತದೆ. ಸುಮಾರು 50-60 ತುಳು ಮೂವಿಗಳು ಡಬ್ ಆಗಿವೆ ಇಲ್ಲಿ, ಕನ್ನಡ ಮೂವಿಗಳು, ಕೊಂಕಣಿ ಮೂವಿಗಳು ಈಗಲೂ ಡಬ್ ಆಗ್ತಿವೆ. ಮ್ಯೂಸಿಕ್ ಆಲ್ಬಮ್ಸ್ ಎಲ್ಲ ಬರ್ತಾ ಇವೆ. ಅಂದರೆ ಎಲ್ಲದಕ್ಕೂ ಒಂದಕ್ಕೊಂದು ಅಟ್ಯಾಚ್ಮೆಂಟ್. ಇದಕ್ಕೆ ಕಾರಣ ನನ್ನ ಕ್ಲೋಸ್ ಸರ್ಕಲ್, ಫ್ರೆಂಡ್ ಸರ್ಕಲ್, ಅವರೆಲ್ಲ ಸಪೋರ್ಟ್ ಮಾಡಿದರು. ಕೆಲವರು ನಮಗೆ ಡೈರೆಕ್ಟರ್ ಆಗಿ ಜಾಯ್ನ್ ಆದರು, ಅಂದರೆ ಅವರು ಇನ್ವೆಸ್ಟ್ ಮಾಡಿ. ಹೆಸರು ಹೇಳುವುದಿಲ್ಲ, ಯಾಕೆಂದರೆ ಸುಮಾರು 10-12 ಜನ ಇದ್ದಾರೆ, ಈಗಲೂ ಇದ್ದಾರೆ ಅವರು ನನ್ನೊಟ್ಟಿಗೆ. ನಾಟ್ ಫಾರ್ ಮನಿ ಬಟ್ ಜಸ್ಟ್ ಟು ಸಪೋರ್ಟ್. ದೇ ಆರ್ ಡೈರೆಕ್ಟರ್ಸ್. ವೆನ್ ಐ ನೀಡೆಡ್, ಅಂದರೆ ನನಗೆ ಯಾವಾಗ ಸಪೋರ್ಟ್ ಬೇಕು ಆಗ ಸಪೋರ್ಟು ಅವರು ಮಾಡಿದರು. ಸೊ ದಿಸ್ ಈಸ್ ಎ ಬ್ರೀಫ್ಲಿ ನಾನು ಹೇಗೆ ಸ್ಟಾರ್ಟ್ ಆಯ್ತಂತ. ಮತ್ತು ಅದೇ ಟೈಮಲ್ಲಿ ನಾವು ಚೆನ್ನೈಯಲ್ಲಿ ಒಂದು IT ಆಫೀಸನ್ನು ಸ್ಟಾರ್ಟ್ ಮಾಡಿದೆವು. ಅಂದರೆ ಕಂಪ್ಲೀಟ್ ವೆಬ್ಸೈಟ್ ಏನು ಡೆವಲಪ್ ಮಾಡೋದು, ಸಾಫ್ಟ್ವೇರ್ ಡೆವಲಪ್ ಮಾಡೋದು, ಅದನ್ನೆಲ್ಲ ಆ ಟೈಮಲ್ಲಿ ಅಲ್ಲಿ ಕೂಡ ನಾವು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಅರೌಂಡ್ 2015-16. ಇದು ಕೋಡಿಂಗ್ ಎಲ್ಲ ನಿಮಗೆ ಮೊದಲು ಗೊತ್ತಿಲ್ಲ? ಇಲ್ಲ, ನನಗೆ ಏನು ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಒಂದು ಸುಮ್ಮನೆ HTML ಮಾತ್ರ ಗೊತ್ತು. ಅದರ ನಂತರ ಕೋಡಿಂಗ್ ಎಲ್ಲ ನಾವು ಹೈರ್ ಮಾಡಿದ್ದು. ನಮ್ಮ ಹತ್ರ IT ಹೈರ್ ಮಾಡಿದ್ದು ನಾವು. ಕಾರ್ತಿಕ್ ಮತ್ತು ಪ್ರಸನ್ನ ಅಂತ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಚೆನ್ನೈಯಲ್ಲಿದ್ದರು. ಸೊ 2003 2020 ತನಕ ಕಂಪ್ಲೀಟ್ಲಿ ಕೋಡಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಮ್ಯಾನೇಜ್ಡ್ ಬೈ ದೆಮ್. ಆಫ್ಟರ್ ದೆನ್ ನಾವು ಈಗ ಔಟ್ಸೋರ್ಸ್ ಮಾಡಿದ್ದೇವೆ. ಬೇರೆ ಒಂದು ATC ಆನ್ಲೈನ್ ಅಂತ ಕಂಪನಿ ಇದೆ. ಸೊ ಕಂಪ್ಲೀಟ್ ನಮ್ಮ IT ವರ್ಕ್ ಈಗ ನಾವು ಔಟ್ಸೋರ್ಸ್ ಮಾಡಿದ್ದೇವೆ. ಇದು ಚಾನಲ್ ಹೇಗೆ ಸ್ಟಾರ್ಟ್ ಮಾಡಬೇಕಂತ ಆಯ್ತು? ಚಾನೆಲ್ ಅಂದರೆ ನನಗೆ ಅದೇ ಹೇಳಿದೆಲ್ಲ, 2007 ಟಿ ವಿ ದೈಜಿವರ್ಲ್ಡ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದಲ್ಲ, ಇಂಟರ್ನೆಟ್ ಕಾನ್ಸೆಪ್ಟ್. ಒಂದಲ್ಲ ಒಂದು ದಿವಸ ನನಗೆ TV ಚಾನೆಲ್ ಸ್ಟಾರ್ಟ್ ಮಾಡಬೇಕೆಂಬ ಆಸೆ ಇತ್ತು. ಏನು ಖರ್ಚಿದೆ ಏನಂತ ಗೊತ್ತಿಲ್ಲ. ಆದರೆ 2014 ಆನಿಲ್ ಅಂತ ಒಬ್ಬರು ನಮ್ಮ ಫ್ರೆಂಡ್, ಅವರದ್ದೊಂದು ಸ್ಮಾಲ್ ಚಾನೆಲ್ ಇತ್ತು, ರಿಕ್ವೆಸ್ಟ್ TV ಅಂತ. ಅವರು ನನಗೊಂದು ಪ್ರಪೋಸಲ್ ಕೊಟ್ಟರು, ನಾನು ಈ ಚಾನೆಲ್ ಬಂದ್ ಮಾಡ್ತೇನೆ, ನಿಮ್ಮೊಟ್ಟಿಗೆ ಜಾಯ್ನ್ ಆಗ್ತೇನೆ, ಜೊತೆಯಾಗಿ ಒಂದು ನ್ಯೂಸ್ ಚಾನೆಲ್ ಮಾಡುವ ಅಂತ. ಸೊ ಮಾತಾಡಿದಾಗ ನನಗೆ ಕೂಡ ಐಡಿಯಾ ಒಳ್ಳೆಯದನಿಸಿತ್ತು, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ನನಗಿರಲಿಲ್ಲ, ಅವರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನನಗೆ ಏನು ಇದು ಇನ್ವೆಸ್ಟ್ ಮಾಡೋದಲ್ಲ, ಇನ್ವೆಸ್ಟರ್ ನಾನು ತರ್ತೇನೆ ಅಂತ ಹೇಳಿದೆ. ಸೊ ಅಲ್ಲಿ ಅವರು ಸ್ಟಾರ್ಟ್ ಮಾಡಿದರು ನ್ಯೂಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಅನ್ಫಾರ್ಚುನೇಟ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರಿಗೆ ಕಂಟಿನ್ಯೂ. ತದನಂತರ ಬೇರೆ ಬೇರೆ ನನಗೆ ಇನ್ಚಾರ್ಜ್ ಇಲ್ಲಿ ಬೇಕಿತ್ತು, ಯಾಕೆಂದರೆ ನಂದು ಫುಲ್ಲು ಫೋಕಸ್ ವೆಬ್ಸೈಟ್ ಮೇಲೆ ಇತ್ತು. ದಟ್ ವಾಸ್ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಮತ್ತು ಮೇಯ್ನ್ ನಮ್ಮದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ನಮ್ಮದು ವೆಬ್ಸೈಟ್. ಸೊ 2014 ಆಲ್ಮೋಸ್ಟ್ 2020 ತನಕ ವಿ ಸ್ಟ್ರಗಲ್ಡ್ ಎ ಲಾಟ್. TV ಚಾನೆಲ್ ಅಂದರೆ ರನ್ ಮಾಡಲಿಕ್ಕೆ ಸೋರ್ಸಸ್, ಅಂದರೆ ಎಂಪ್ಲಾಯೀಸ್ ಇದ್ದಾರೆ, ಕೇಬಲ್ನವರಿಗೆ ಕೊಡಬೇಕು, ಮತ್ತು ಎಕ್ಸ್ಪೆನ್ಸಸ್ ನಿಮ್ಗೆ ಗೊತ್ತು. ಒಂದು TV ಚಾನೆಲ್ ನಡೆಸಬೇಕಾದ್ರೆ ಆ ಟೈಮಲ್ಲಿ 5 ಕಂಪನಿಯನ್ನು ನಡೆಸಬೇಕಾದ್ರೆ ಓವರ್ ಹೆಡ್ ಏನು ಎಲ್ಲ ಅಂತ ಗೊತ್ತು. ಕಷ್ಟದಲ್ಲಿತ್ತು. ಆದರೆ ಕಂಪ್ಲೀಟ್ ಚೇಂಜ್ ಆದದ್ದು ಕೊರೋನಾ ಬಂದ ನಂತರ. ಅಂದರೆ ಕೊರೋನಾ ಫಾರ್ ಅಸ್ ಇಟ್ ಈಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾನಲ್ಲ. ಆ ಅರವಿಂದ್ ಬೋಲಾರ್ ಬಂದ ದಿವಸ ಅವರು ತುಂಬ ಕಾಮಿಡಿ. ಅವರನ್ನು ನೋಡಿ ನನಗೆ ಎದುರಲ್ಲಿ ನಕ್ಕು ಅಂದರೆ ಆ್ಯಂಕರ್ ಸಚ್ ಎ ಬಿಗ್ ಆರ್ಟಿಸ್ಟ್, ಹ್ಯಾಟ್ಸ್ ಆಫ್ ಟು ಹಿಮ್. ಅಷ್ಟು ದೊಡ್ಡ ಆರ್ಟಿಸ್ಟ್ ನನ್ನ ಒಂದು ಫೋನ್ ಕಾಲಿಗೆ ವಾಲ್ಟರ್ ನಾನು ಬರ್ಪೇವನ್, ನೋ ಎಕ್ಸ್ಪೆಕ್ಟೇಷನ್, ನಥಿಂಗ್. ಅಷ್ಟು ದೊಡ್ಡ ಆರ್ಟಿಸ್ಟ್, ಏನು ಇದಿಲ್ಲ. ಇದು ಮಾಡಿ ಫೇಕ್ ಪಾಲಿಟಿಷಿಯನ್, ಅಂದರೆ ಆರ್ಟಿಫಿಷಿಯಲ್ ಪಾಲಿಟಿಷಿಯನ್ ಮಾಡಿ ಅವ್ರ ಹತ್ರ ಇಂಟರ್ವ್ಯೂ ಮಾಡುವಂಥ ಪ್ರೈವೇಟ್ ಚಾಲೆಂಜ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ನನಗೆ ಗೊತ್ತಿಲ್ಲ ಅದು ಹೇಗೆ ಎಲ್ಲಿ ಮುಟ್ತದೆ ಅಂತ. ಇವರಿಗೆ ಕೇಳಿದೆ, ಅದಕ್ಕೂ ಸೈ ಅಂತ ಹೇಳಿದರು. ಯಾರು? ಬೋಲಾರ್. ಬೇರೆ ಆರ್ಟಿಸ್ಟ್ ಬರಲಿಕ್ಕೆ ಕೇಳಲಿಲ್ಲ, ಅಂದರೆ ವಾಲ್ಟರ್ಜಿ ಬೇಡ, ಅದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿದರು. ನಾನು ಹೇಳಿದೆ ಓಕೆ ಥ್ಯಾಂಕ್ ಯು. ಇವರ ಹತ್ರ ಹೇಳಿದೆ, ನಾನೇ ಬರ್ಪೆ, ಯಾರು ಹಿರೇ ಮಲ್ಪೋಲಿಯಾ, ನಾನು ಬರ್ತೇನೆ. ಅಲ್ಲಿಂದ ಹಿಡಿದು ಇವತ್ತಿನ ತನಕ 95 ಡಿಫ್ರೆಂಟ್ ರೋಲಲ್ಲಿ, ಯಾರಾದರೂ ಈ ತುಳುನಾಡಿನಲ್ಲಿ 95 ಡಿಫ್ರೆಂಟ್ ರೋಲಲ್ಲಿ ಒಬ್ಬ ಆರ್ಟಿಸ್ಟ್ ಮಾಡಿದಿದ್ದರೆ ನನಗೆ ತೋರಿಸಿ.